ನನ್ನೆಲ್ಲ ಸಾಹಿತ್ಯ ಬಂಧುಗಳೇ, ಅತ್ಯಂತ ಪ್ರೀತಿಯಿಂದ ನಾನೆಂದು ತಮ್ಮ ಅಭ್ಯಾಗತನಾಗಿದ್ದೇನೆ. ಅನ್ಯಾನ್ಯ ಕಾರಣಗಳ ನಿಮಿತ್ತ ಸೌದಿಗೆ ಬಂದು ನೆಲೆ ನಿಂತು ನಾಡು ನುಡಿಯ ಸಾಹಿತ್ಯದ ನೆನಪಿನಲ್ಲಿ ತುಳು ಕನ್ನಡ ಸಾಹಿತ್ಯ ಬಳಗ ಉಡುಪಿ ಎನ್ನುವಂಥ ಸಂಸ್ಥೆಯನ್ನು ಕಟ್ಟಿಕೊಂಡು ಈ ದಿನ ಸಂಭ್ರಮದ ಸಡಗರದ ಸಂತಸದ ವಾರ್ಷಿಕೋತ್ಸವವನ್ನು ಮಾಡುತ್ತಿದ್ದೇವೆ. ಇದರ ಹಿನ್ನೆಲೆ ಇಡ್ಕೊಂತಹ ಶೋಭಾ ಹರಿಪ್ರಸಾದ್ ಅವರಿಗೆ ಮತ್ತು ಅವರ ಬಳಗಕ್ಕೆ ನಾನು ಹಾರ್ದಿಕವಾದಂಥ ಶುಭಾಶಯವನ್ನು ಕೋರುತ್ತಾ ಇದ್ದೇನೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಸುಖವಿಲ್ಲ. ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅನ್ನೋದಾಗಿ ಸರ್ವಜ್ಞ 1000 ವರ್ಷಗಳ ಹಿಂದೆ ಸಾರಿದ. ಸಾಹಿತ್ಯ ಎಲ್ಲರಿಗಿಲ್ಲ ಎಂದ ಆ ಕಾಲದಲ್ಲಿ, ಇವತ್ತಿಗೂ ಹಾಗೆ ಸಾಹಿತ್ಯ ಎಲ್ಲರಿಗಿಲ್ಲ. ಆದರೆ ಎಲ್ಲರಿಗೂ ಸಾಹಿತ್ಯದ ಸೊಬಗನ್ನು, ಸಾಹಿತ್ಯದ ಶಕ್ತಿಯನ್ನು, ಸಾಹಿತ್ಯದ ಬೆಳಕನ್ನು, ಸಾಹಿತ್ಯ ನೀಡುವ ಆನಂದವನ್ನು ನೀಡಬೇಕೆನ್ನುವಂಥ ಕಾಳಜಿಯಿಂದ ಈ ಸಂಸ್ಥೆಯನ್ನು ಕಟ್ಟಿ ಹಾಕಿದ್ದೀರಿ. ಸಾಹಿತ್ಯ ಎಲ್ಲರದ್ದು ಆಗುವುದು ಹೇಗೆ? ಇದಕ್ಕೆ 4 ಮುಖಗಳಿವೆ. ಒಂದು ಸಾಹಿತ್ಯದ ಚಟುವಟಿಕೆಗಳ, ಸಾಹಿತ್ಯಗಳ ಸಮೀಪಕ್ಕೆ ಹೋಗುವುದು, ಅಲ್ಲಿ ನೋಡುವುದು ಮತ್ತು ಕೇಳುವುದು. ಸಾಮೀಪ್ಯದ ಅನಂತರ ಸಾಹಿತ್ಯ ಸಂವಾದ. ಸಾಹಿತ್ಯಗಳ ಜೊತೆಯಲ್ಲಿ, ಸಾಹಿತ್ಯದ ಜೊತೆಯಲ್ಲಿ ಸಂವಾದವನ್ನು ನಡೆಸೋದು. ಸಂವಾದ ಅನಂತರ ಸಲ್ಲಾಪ ಅತ್ಯಂತ ಪ್ರೀತಿಯಿಂದ ನಡೆತಕ್ಕಂಥ ಮಾತುಕತೆ. ಸಾಮೀಪ್ಯ, ಸಂವಾದ, ಸಲ್ಲಾಪಗಳ ಅನಂತರ ಸ್ವಾಭಾವಿಕವಾಗಿ ನಾವು ಸಾಹಿತ್ಯ ಜೊತೆಯಲ್ಲಿ ಸಂಲಗ್ನಗೊಳ್ಳಬೇಕು. ಆಗ ಒಂದು ಅತೀವಾದಂಥ ಆನಂದ ನಮಗೆ ಉಂಟಾಗುತ್ತದೆ. ಸಾಹಿತ್ಯ ಅಂದರೆ ಏನು? ಹಿತೇನ ಯುಕ್ತಂ ಸಹಿತಂ ಸಸ್ಯ ಭಾವ ಸಾಹಿತ್ಯಂ. ಹಿತವೂ ಯುಕ್ತವಾದುದು ಯಾವುದಿದೆಯೋ ಅದು ಸಾಹಿತ್ಯ. ಸಹಿತಸ್ಯ ಭಾವ ಸಾಹಿತ್ಯ. ಎಲ್ಲರ ಹಿತವನ್ನು ಬಯಸುತ್ತದೆ. ಹಿತೇನ ವರ್ತತೆ ಇತಿ ಸಾಹಿತ್ಯ. ಎಲ್ಲರ ಜೊತೆಯಲ್ಲಿ ಎಲ್ಲರ ಹಿತವನ್ನು ಬಯಸುವುದೇ ಸಾಹಿತ್ಯದ ಮುಖ್ಯ ಗುಣ. ಸಾಹಿತಿ ಸ್ವಹಿತಾಪೇಕ್ಷಿಯಲ್ಲ, ಸ್ವಹಿತಾಕಾಂಕ್ಷಿಯಲ್ಲ, ಅವ ಸಹಹಿತಾಕಾಂಕ್ಷಿ. ಇಲ್ಲಿ ಸೇರಿರುವಂಥ ನೀವು ಸಹಹಿತಾಕಾಂಕ್ಷಿಗಳಾಗಿ ಈ ಕಾರ್ಯಕ್ರಮವನ್ನು ನಡೆತಿದ್ದೀರಿ. ಇದು ಮೆಚ್ಚಬೇಕಾದಂಥ ಸಂಗತಿ. ಒಳ್ಳೆಯ ಸಾಹಿತ್ಯ ಎನ್ನುವುದು ನಮಗೆ ಮಾರ್ಗದರ್ಶಕನಾದಂಥ ಗುರುವಿನ ಹಾಗೆ. ಅದು ನಮಗೆ ಬೆಳಕನ್ನು ತೋರುತ್ತದೆ, ಬೆಳಕನ್ನು ನೀಡುತ್ತದೆ. ಒಳ್ಳೆಯ ಸಾಹಿತ್ಯ ಒಂದು ಸ್ನೇಹಿತನ ಹಾಗೆ. ಆಪತ್ತು ಕಾಲದಲ್ಲಿ ನಮ್ಮ ನೆರವಿಗೆ ಅದು ಬರುತ್ತದೆ. ನಮ್ಮ ಎಲ್ಲ ದುಃಖ ದುಗುಡ ದುಮ್ಮಾನಗಳಿಗೆ ಅದು ಪರಿಹಾರವನ್ನು ಒದಗಿಸ್ತದೆ. ಸಾಹಿತ್ಯ ಎನ್ನುವುದು ನಲ್ಲೆಯ ನಲ್ನುಡಿಯಂತೆ. ನಲ್ಲೆಯ ನಲ್ನುಡಿ ನಮ್ಮ ಬದುಕಿಗೆ ಆನಂದವನ್ನು, ಒಂದು ಮುದವನ್ನು ನೀಡುತ್ತದೆ. ಒಳ್ಳೆಯ ಸಾಹಿತ್ಯ ಕೃತಿ ನಮಗೆ ಈ ದೃಷ್ಟಿಯಲ್ಲಿ ದಾರಿಯ ಬೆಳಕಾಗುತ್ತದೆ. ಜ್ಞಾನಸಾಗರ ಮಥನ ನಿರಂತರ ಆಗಬೇಕಾದಂಥ ಕ್ರಿಯೆ. ಸಾಹಿತ್ಯ ಮಾಡುತ್ತಿರುವುದೇ ಜ್ಞಾನಸಾಗರದ ಮಥನದ ಕೆಲಸವನ್ನು. ಮಥನ ಅಂದಾಗ ನೆನಪಾಯಿತು, ಹಿಂದೆ ಕ್ಷೀರಸಾಗರ ಮಥನ ನಡೆಯಿತು. ದೇವತೆಗಳು ಮತ್ತು ರಾಕ್ಷಸರು ಒಟ್ಟುಗೂಡಿ ಮಥನವನ್ನು ಮಾಡಿದರು. ಮಥಿಸಿದಾಗ ಮೊದಲು ಬಂದದ್ದು ವಿಷ ಬಂದಾಗ ಎರಡೂ ಕಡೆಯವರು ಕಳವಳಕ್ಕೊಳಗಾದರು. ಶಿವನನ್ನು ಪ್ರಾರ್ಥಿಸಿದರು. ಶಿವ ಬಂದ ಶಿವ ಕಾರುಣ್ಯದಿಂದ
ಮೇಲೊಗೆದು ಬಂದಂಥ ವಿಷವನ್ನು ತಾನು ಕುಡಿದ. ಆಮೇಲೆ ಒಂದೊಂದೇ ಸುವಸ್ತುಗಳು ಬಂದವು. ಕೊನೆಯಲ್ಲಿ ಅಮೃತ ಬಂತು. ಅಮೃತ ಬಂದಾಗ ಅಮೃತಕ್ಕಾಗಿ ಪುನಃ ಜಗಳ ಆಯಿತು. ಆಗ ವಿಷ್ಣುವನ್ನು ಮೊರೆಹೊಕ್ಕರು. ವಿಷ್ಣು ಮೋಹಿನಿಯಾಗಿ ಬಂದ. ಮೋಹಿನಿಯಾಗಿ ಬಂದವರನ್ನು ದೇವತೆಗಳು ನೋಡಿದರು, ರಾಕ್ಷಸರು ನೋಡಿದರು. ಮೋಹಿನಿಯ ಒಂದು ಕೈಯಲ್ಲಿ ಅಮೃತದ ಕಲಶ. ರಾಕ್ಷಸರವಳ ರೂಪರಾಶಿಯನ್ನು ನೋಡುತ್ತಾ ಮೈ ಮರೆತರು. ಅವರಿಗೆ ಇನ್ನೂ ಕೇಳಬೇಕಂತ ಗೊತ್ತಾಗಲಿಲ್ಲ. ಹೀಗಾಗಿ ಮೋಹಿನಿ ಅದನ್ನು ಯಾರಿಗೆ ಕೊಡಬೇಕೋ ಅವರಿಗೆ ಮಾತ್ರ ಕೊಟ್ಟರು. ಅದು ಅಮೃತ ಅವರ ಪಾಲಿಗೆ ದಕ್ಕಿತು. ಅಂದು ನಡೆದದ್ದು ಕ್ಷೀರಸಾಗರ ಮಥನ. ಈಗ ನಡೆಯಬೇಕದ್ದು ಹೃದಯ ಸಾಗರ ಮಥನ ಅಥವಾ ಜ್ಞಾನಸಾಗರ ಮಥನ. ಏನು ಹಾಗೆಂದರೆ, ನಮ್ಮ ಒಡಲೆ ಹಾಲ್ಗಡಲು, ಇಲ್ಲಿಯೇ ಭಗವಂತನ ಆವಾಸಸ್ಥಾನ. ಈ ಎಚ್ಚರ ಇದ್ದುಕೊಂಡು ನಾವು ಮಥನ ಮಾಡಿದಾಗ ಇಲ್ಲಿಯೂ ಮೊದಲಿಗೆ ನಮ್ಮ ಒಳಗಿದ್ದಂಥ ವಿಷ, ನಮ್ಮ ಮನಸ್ಸಿನೊಳಗಿದ್ದ ಕಲ್ಮಶ, ಅದೇ ವಿಷ ಹೊರಗೆ ಬರುತ್ತದೆ. ಆ ವಿಷ ಬಂದಾಗ ಅಂದು ಶಿವ ಬಂದ, ಇವತ್ತು ಯಾರು ಬರಬೇಕು? ಇವತ್ತು ಲೇಖಕ ಶಿವನಾಗಿ ಬರಬೇಕು. ಕೆಟ್ಟದ್ದನ್ನು ತಾನು ಗಂಟಲಿಟ್ಟುಕೊಳ್ಬೇಕು. ಶಿವ ವಿಷವನ್ನು ಕುಡಿದು ನೀಲಕಂಠ ಅಂದಾದ ಮತ್ತೆ ಹೊತ್ತುಕೊಂಡು ಚಂದ್ರಶೇಖರನಾದ. ಸಾಹಿತಿ ಇವತ್ತು ಶಿವನ ಹಾಗೆ ಕೆಟ್ಟದ್ದನ್ನು ಒಳಗಿಟ್ಟುಕೊಳ್ಳಬೇಕು, ಒಳ್ಳೆಯದನ್ನು ಎತ್ತಿ ತೋರಬೇಕು, ಅಮೃತವನ್ನು ನೀಡಬೇಕು. ಇವತ್ತು ಅಮೃತ ಅಂದರೆ ಏನು? ಅಮೃತ ಅಂದರೆ ಸಾಹಿತ್ಯ ಅಮೃತವಾಗುತ್ತದೆ, ಅದು ನೀಡಬೇಕಾಗುತ್ತದೆ. ಅಮೃತ ಅಂದರೆ ಮತ್ತೇನಲ್ಲ, ಅದೊಂದು ಸಂಸ್ಕೃತಿ. ಧರ್ಮ, ಕಲೆ, ಸಾಹಿತ್ಯಗಳ ತ್ರಿವೇಣಿ ಸಂಗಮವೇ ಸಂಸ್ಕೃತಿ. ಮನಸ್ಸು ಮೈಗಳ ಚೊಕ್ಕಟತನ, ಮನಸ್ಸಿನ ಕೊಳೆಯನ್ನು ತೊಳೆಯುವುದಕ್ಕೆ ಸಾಹಿತ್ಯಕ್ಕಿಂತ ಒಳ್ಳೆಯ ಸಾಧನ ಇನ್ನೊಂದಿಲ್ಲ ನಾನು ಭಾವಿಸ್ತೇನೆ. ಇವತ್ತು ನಾವು ಕಣ್ಣೇನಾದರೂ ನೋಡಿದರೆ ಜಗತ್ತಿನ ಉದ್ಯೋಗಕ್ಕೆ ಅನ್ಯಾಯ, ಅತ್ಯಾಚಾರ, ಆಕ್ರಮಣ, ಬಲಾತ್ಕಾರ, ದ್ವೇಷ, ಅಸೂಯೆ, ಭ್ರಷ್ಟಾಚಾರ ಎಲ್ಲವೂ ಕಾಡುತ್ತಿದೆ. ಇದಕ್ಕೆ ಕಾರಣ ಮನಸ್ಸಿನ ಕೊಳೆ. ಈ ಮನಸ್ಸಿನ ಕೊಳೆಯನ್ನು ಸಾಹಿತ್ಯದ ಮೂಲಕವಾಗಿ ನಾವು ತೊಳೆದುಕೊಳ್ಳಬೇಕಾಗುತ್ತದೆ. ಹಕ್ಕಿಯಂತೆ ಹಾರಬಲ್ಲ ಬಾಣ ಎತ್ತರ, ಮೀನಿನಂತೆ ಈಜಬಲ್ಲ ಕಡಲ ಬಿತ್ತರ, ನೆಲದ ಮೇಲೆ ಮನುಜನಾಗಿ ಬದುಕಲಾರ ಸಹಜವಾಗಿ, ಏಕೆ ಹೀಗೆ ಎಂಬುದಕ್ಕೆ ಎಲ್ಲಿ ಉತ್ತರ? ಇವತ್ತು ನಾವು ಅದನ್ನು ಕಾಣ್ತೇವೆ. ಮನುಷ್ಯ ಲೋಕಾಂತರಕ್ಕೆ ಹೋಗಬಲ್ಲ, ಖಗೋಳಗಳ ಆಚೆಯನ್ನು ಮುಟ್ಟಬಲ್ಲ, ನೀರಿನಲ್ಲಿ ತನ್ನ ವಾಸವನ್ನು ಮಾಡಬಲ್ಲ, ಆದರೆ ಮಧ್ಯದಲ್ಲಿ ಮನುಷ್ಯನಾಗಿ ಬದುಕುತ್ತಿಲ್ಲ ಅನ್ನೋದು ಅವನು ಕಂಡಿದ್ದೇವೆ. ಮನಸ್ಸಿನ ಕೊಳೆಯನ್ನು ತೊಳೆಯುವುದಕ್ಕೆ, ನಮ್ಮ ಬುದ್ಧಿಯನ್ನು ಬೆಳಗುವುದಕ್ಕೆ, ಹೃದಯವನ್ನು ಅರಳಿಸುವುದಕ್ಕೆ ಸಾಹಿತ್ಯ ಸಾಧನ. ನಾವು ಇವತ್ತು ದೃಶ್ಯ ಮಾಧ್ಯಮಗಳಲ್ಲಿ, ವಾರ್ತಾ ಮಾಧ್ಯಮಗಳಲ್ಲಿ ಕೆರಳಿಸುವುದನ್ನು ಬೇಕಾದಷ್ಟು ನೋಡುತ್ತೇವೆ. ನಮಗೆ ಸಾಹಿತ್ಯ ಬುದ್ಧಿಯನ್ನು ಕೆರಳಿಸಬಾರದು, ಹೃದಯವನ್ನು ಅರಳಿಸಬೇಕು. ಕೆಟ್ಟದ್ದು ಯಾವ ಕಾಲದಲ್ಲಿ ಇರಲಿಲ್ಲ, ಎಲ್ಲ ಕಾಲಕ್ಕೂ ಇದೆ, ಹಿಂದೆಯೂ ಇತ್ತು, ಮುಂದೆಯೂ ಇರುತ್ತದೆ. ಆದರೆ ಒಳ್ಳೆಯದನ್ನು ಒತ್ತಿ ತೋರಿಸುವ ಕೆಲಸ ಸಾಹಿತ್ಯದಿಂದ ಆಗಬೇಕು ಅಂತ ನಂಬಿದವನು ನಾನು, ಆಗ ಆಗಬೇಕಂತ ಆಶಿಸುತ್ತಿರುವವನು ನಾನು. ಸಾಹಿತ್ಯಕ್ಕೆ 3 ರೀತಿಯ ಶಕ್ತಿ ಇದೆ. ಮನಸ್ಸನ್ನು ಮುಟ್ಟುವ ಶಕ್ತಿ, ಬುದ್ಧಿಯನ್ನು ತಟ್ಟುವ ಶಕ್ತಿ, ಹೃದಯದಲ್ಲಿ ಗಟ್ಟಿಯಾಗಿ ನೆಲೆನಿಲ್ಲುವಂಥ ಶಕ್ತಿ. ಮನಸ್ಸನ್ನು ಮುಟ್ಟಿದ ಸಾಹಿತ್ಯ ಮನಸ್ಸಿಗೆ ಕ್ಷಣಕಾಲ ಮುದವನ್ನು ನೀಡಬಹುದು, ಮನಸ್ಸನ್ನು ಮುಟ್ಟಿ ಸಂತೋಷವನ್ನು ನೀಡಬಹುದು. ಆದರೆ ಬುದ್ಧಿಯನ್ನು ಮುಟ್ಟಿದ ಸಾಹಿತ್ಯ ನಮ್ಮ ಬುದ್ಧಿಯನ್ನು ಚಿವುಟುತ್ತದೆ, ಎಚ್ಚರಗೊಳಿಸುತ್ತದೆ, ಜಾಗೃತಗೊಳಿಸುತ್ತದೆ, ವಿವೇಚನೆಗೆ ನಮ್ಮನ್ನು ತಳ್ಳುತ್ತದೆ. ಇನ್ನು ಹೃದಯವನ್ನು ಮುಟ್ಟಿದ ಸಾಹಿತ್ಯ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತು
ನಮ್ಮ ಹೃದಯ ಸಾಕ್ಷಿಯಾಗಿ ಆತ್ಮಸಾಕ್ಷಿಯಾಗಿ ನಡೆಯಬೇಕಂತ ಬೆಳಕನ್ನು ನಮಗೆ ನೀಡುತ್ತದೆ. ಸಾಹಿತ್ಯ ಮಾಡಬೇಕಂತ ಕೆಲಸ ಇದು. ಸಾಹಿತ್ಯ ಮಾಡಬೇಕಂತ ಕೆಲಸ ಇದು. ಸಾಹಿತ್ಯ ಎಲ್ಲರನ್ನು ಒಟ್ಟು ಕೂಡಿಸುವ, ಹೃದಯಗಳನ್ನು ಬೆಸೆಯುವ ಸಾಧನವಾಗಬೇಕಂಥದ್ದು. ಅದು ಒಡಕುಂಟು ಮಾಡಬಾರದು. ಈ ಕಾಲದಲ್ಲಿ ಕುವೆಂಪು ಅವರ ಮಾತು ನನಗೆ ನೆನಪಾಗುತ್ತಾ ಇದೆ. ಬಾರಿಸು ಕನ್ನಡ ಡಿಂಡಿಮಮ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತೆ ಯಾರನ್ನು ಬದುಕೆ ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ತಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತ ಹೇಳ್ತಾರೆ. ಕನ್ನಡದ ನಾಡಿನಲ್ಲಿ ಅಥವಾ ಎಲ್ಲ ಕಡೆಯಲ್ಲೂ ಪರಸ್ಪರ ಕಚ್ಚಾಡುತ್ತಿರುವಂಥ ಸ್ಥಿತಿಯನ್ನು ನಾವು ಕಾಣುತ್ತೇವೆ. ಅಸೂಯೆಯನ್ನು ಕಾಣುತ್ತೇವೆ. ಇದು ನೀಗಬೇಕು. ನೀಗೇನಾಗಬೇಕು? ಕ್ಷಯಿಸೆ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವಜನ. ನಮ್ಮ ಕೃತಿಯಲ್ಲಿ ಸಾಹಿತ್ಯದ ಕೃತಿ ಯಾವುದು ನಾವು ಮಾಡುವ ಕೆಲಸಗಳು, ಇದರಲ್ಲಿ ಅಶಿವವಾದ ಶಿವೇತರ ಅಮಂಗಲಕಾರದು ದೂರವಾಗದು. ಅಮಂಗಲಕರವಾದ ದೂರ ಹೋದಾಗ ಮೂಡಲಿ ಮಂಗಳ ಮತಿಯಲ್ಲಿ, ನಮ್ಮ ಮತಿಯಲ್ಲಿ ಮಂಗಳ ಉಂಟಾಗಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ. ನಮಗೆ ಆದರ್ಶ ಬೇಕದು ಕವಿಗಳ, ಋಷಿಗಳ, ಸಂತರ ಆದರ್ಶವೇ ಬೇಕು, ರಾಜಕಾರಣಿಗಳ ಆದರ್ಶ ಅಲ್ಲ. ಎಲೆಕ್ಷನ್ ಕ್ಯಾರಲ್ ಎನ್ನುವಂಥ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾನೆ. ಆಧುನಿಕ ರಾಷ್ಟ್ರಗಳಿಗೆ ಭಯ ಇರುವುದು ಅಣುಬಾಂಬೆಗಳನ್ನೆಲ್ಲ ಅಶಿಕ್ಷಿತರಾದಂಥ ರಾಜಕಾರಣಿಗಳಿಂದ ಅಂತ. ಇದನ್ನು ನಾವು ಎಚ್ಚರದಲ್ಲಿ ಗಮನಿಸಬೇಕು. ಎಚ್ಚರದಲ್ಲಿ ಗಮನಿಸಿ ಸಾಹಿತ್ಯಗಳು ಸಂಘಟಿತರಾಗಬೇಕು. ಸಾಹಿತ್ಯ ಶಕ್ತಿಯ ವರ್ಧನೆ ಆಗಬೇಕು. ಸಾಹಿತ್ಯ ಜಾತಿ ಮತವನ್ನು ಮೀರಿ, ಮತ ಧರ್ಮಗಳನ್ನು ಮೀರಿ, ಮೇಲು ಕೀಳು ಎನ್ನುವಂಥ ತರಪ್ತಮ ಭಾವವನ್ನು ಮಾಡಿ ಸಮಸ್ತ ಹಿತವನ್ನು, ಲೋಕಹಿತವನ್ನು, ವಿಶ್ವಶಾಂತಿಯನ್ನು ಬಯಸುವಂತಹ ನೇತಾರನಾಗಬೇಕು. ಆ ರೀತಿಯಲ್ಲಿ ವಿಶ್ವದೃಷ್ಟಿ, ವಿಶ್ವತೋಮುಖ ದೃಷ್ಟಿ ನಮಗೆ ಬೇಕು. ನಾವೊಂದು ಕಣ್ತೆರೆದು ನೋಡೋಣ ನಮ್ಮ ಸುತ್ತಲಿನ ಪ್ರಪಂಚವನ್ನು. ಕಾವ್ಯಾನಂದರು, ಸಿದ್ದಯ್ಯ ಪುರಾಣಿಕರು ಒಂದು ಮಾತನ್ನು ಹೇಳ್ತಾರೆ, ನನಗೆ ಪ್ರಿಯವಾದಂಥ ಮಾತು. ನಾನು ಎಲ್ಲಿ ಹೇಳಿದ್ರೂ ಹೇಳುತ್ತಿರುವಂಥ ಮಾತು. ಏನಾಗಿದೆ ನಮಗೆ ಇವತ್ತು? ವಿದ್ಯೆ ಬಂತು, ವಿನಯ ಹೋಯಿತು. ಬುದ್ಧಿ ಬಂತು, ಶ್ರದ್ಧೆ ಹೋಯಿತು. ಶ್ರದ್ಧೆ ಬಂತು, ವಿವೇಕ ಹೋಯಿತು. ಸಮೃದ್ಧಿ ಬಂತು, ಸಂಸ್ಕೃತಿ ಹೋಯಿತು. ವಿಜ್ಞಾನ ಬಂತು, ಸಮಾಧಾನವಾಯಿತು. ಬೋಧನೆ ಬಂತು, ಸಾಧನೆ ಹೋಯಿತು. ಮಾತು ಬಂತು, ಕೃತಿ ಹೋಯಿತು. ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯಿತು. ಬಂಧುಗಳೇ, ಯೋಚನೆ ಮಾಡಿ, ಬಂದದ್ದೆಷ್ಟು, ನಾವು ಕಳೆದುಕೊಂಡದ್ದೆಷ್ಟು. ಎಷ್ಟು ಶಾಲಾ ಕಾಲೇಜುಗಳು ತೆರೆದರು, ವಿದ್ಯಾವಂತರು ಹೊರಗೆ ಬಂದರು. ಆದರೆ ಇವತ್ತು ವಿದ್ಯಾವಂತರಲ್ಲಿ ವಿನಯ ಇದೆಯೇ? ನಾವು ಬುದ್ಧಿವಂತರಾದೆವು, ಆದರೆ ಶ್ರದ್ಧೆಯನ್ನು ಕಳೆದುಕೊಂಡವು. ನಮ್ಮಲ್ಲಿ ತಂದೆ ತಾಯಿಗಳ ಮಾತಿನಲ್ಲಿ, ಗುರು ಹಿರಿಯರ ಮಾತಿನಲ್ಲಿ, ಧರ್ಮಗಳಲ್ಲಿ, ಶಾಸ್ತ್ರಗಳಲ್ಲಿ ಶ್ರದ್ಧೆ ಇಲ್ಲ. ಬುದ್ಧಿವಂತು ಶ್ರದ್ಧೆಯನ್ನು ಕಳೆದುಕೊಂಡರು. ಸ್ವೇಚ್ಛಾಚಾರಿಯಾಗಿ ನಡೆದೆವು. ಇನ್ನು ಕೆಲವರಲ್ಲಿ ಶ್ರದ್ಧೆ ಬಂತು, ಅದು ಮೂಢನಂಬಿಕೆ ಉಳಿಯಿತು, ಅಲ್ಲಿ ಹೊರಟು ಹೋಯಿತು. ವಿವೇಕ ಹೊರಟು. ಸಮೃದ್ಧಿ ಬಂತು, ಸಂಸ್ಕೃತಿ ಹೋಯಿತು. ಏನೆಲ್ಲ ಸಮೃದ್ಧಿ ಬಂದಿದೆ ಇವತ್ತು ಇಡೀ ಜಗತ್ತಿನ ಕಡೆ ಗಮನ ಹರಿಸಿದ್ರೆ ಅತ್ಯಂತ ಸಮೃದ್ಧಿಯುಳ್ಳಂಥ ದೇಶ ನಮ್ಮದಕ್ಕೆ. ಆದರೆ ಸಮೃದ್ಧಿ ಬಂತು, ಸಂಸ್ಕೃತಿ ಯಾವಾಗ ನಾಶವಾಯಿತೋ ಆ ದೇಶ ತನ್ನಷ್ಟಕ್ಕೆ ನಾಶವಾಗ್ತದೆ. ಒಂದು ನಾಡಿನ ಸರ್ವನಾಶವನ್ನು ಬಯಸುವುದರ ಶಸ್ತ್ರಾಸ್ತ್ರ ಸಂಘರ್ಷ ನರಬೇಡ ಬೇಡ, ಕೆಡಿಸಿಬಿಡು ಆ ನಾಡ ಜನಮನದ ಸಂಸ್ಕೃತಿಯ, ತಾನಾಗಿ ನಾಶ ಹೊಂದುವುದು ನೋಡ. ಇದು ಕವಿವಾಣಿ. ಸಂಸ್ಕೃತಿ ಬಂತು, ಸಮೃದ್ಧಿ ಬಂತು, ಸಂಸ್ಕೃತಿ ಹೋಯಿತು. ವಿಜ್ಞಾನ ಬಂತು, ಸಮಾಧಾನವಾಯಿತು. ವಿಜ್ಞಾನ ಇವತ್ತು ಲೋಕಲೋಕತ್ತರಲ್ಲಿ ನೆಲೆನಿಲ್ಲುವಂಥ ಖಗೋಳ ಶಾಸ್ತ್ರಗಳಲ್ಲಿ ಪರಿಣತಿಯನ್ನು ಪಡೆದು ಇಲ್ಲಿಂದೆಲ್ಲಿಗೆ ಸಂಚರಿಸಬಲ್ಲಂಥ, ನೋಡಬಲ್ಲಂಥ, ಗೋಲಗಳ ಆಚೆಗೆ ದೃಷ್ಟಿ ಹಾಯಿಸುವಂಥ ಶಕ್ತಿಯನ್ನು ಪಡೆದಿದೆ. ಆದರೆ ವಿಜ್ಞಾನ ಬಂತು, ಸಮಾಧಾನ ಹೋಯಿತು.
ಯಾವಾಗ ಯಾರಿಗೆ ತಲೆಗೆಟ್ಟಿತೋ ಆಳುವವನಿಗೆ ಯಾವ ಕ್ಷಣಕ್ಕೆ ಇರಲಿ ಅಣುಬಾಂಬುಗಳು ಸ್ಫೋಟವಾದೀತಿರುವಂಥ ಭೀತಿ. ಇನ್ನೇನು ಬೋಧನೆ ಮತ್ತು ಸಾಧನೆ ಹೋಯಿತು. ನಾವಲ್ಲಿ ಬೋಧಿಸ್ತೇವೆ, ಸಾಧನೆ ಮಾಡ್ತಿಲ್ಲ. ಹೇಳುವುದಕ್ಕೆ ಮಾತ್ರ ಸಾಹಿತ್ಯ ಇರುವುದು, ಹೇಳುವುದಕ್ಕೆ ಮಾತ್ರ ಧರ್ಮ ಇರುವುದು. ನಡೆಗೂ ನುಡಿಗೂ ಅಂತರವನ್ನು ನಾವು ಕಂಡಿದ್ದೇವೆ. ನಡೆದಂತೆ ನುಡಿದು ಕೊಡುವ ಬೋಧನೆಯೊಂದಿಗೆ ಸಾಧನೆ ಮಾಡುವಂಥ ಪ್ರತಿಭೆ. ಮಾತು ಬಂತು ಕೃತಿ ಹೋಯಿತು. ನಾವೆಲ್ಲ ಮಾತಿನ ಮಲ್ಲರಾಗಿದ್ದೇವೆ. ನನಗೆಲ್ಲ ನಾನು ಹೇಳುವುದು ನನಗಲ್ಲ ನಿಮಗೆ ಅಂತ. ನಾನು ಹೇಳಿದ ಹಾಗೆ ಕೇಳಿ ಎನ್ನುವುದೇ ಹೊರತು ನಾನು ಮಾಡಿದ ಹಾಗೆ ಮಾಡು ಎನ್ನುವ ತಂದೆ ತಾಯಿಗಳಿದ್ದಾರೆ, ಗುರುಗಳಿದ್ದಾರೆ, ಸಾಹಿತ್ಯಗಳಿದ್ದಾರೆ. ಎಲ್ಲರೂ ಮುಖವಾಡ ಬದುಕು ಆಗಿದೆ. ಮಾತಿಗೂ ಕೃತಿಗೂ ಅಂತರವಿಲ್ಲದ ಬದುಕು ನಮ್ಮದಾಗಬೇಕು. ಆಮೇಲೆ ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯಿತು. ಸ್ವಾತಂತ್ರ್ಯದ ಫಲವನ್ನು ನಾವು ಉಣ್ಣುತ್ತೇವೆ. ಬಂಧುಗಳೇ, ಕಾವ್ಯಾನಂದರು 8 ವಿಚಾರದಲ್ಲಿ ಅಷ್ಟದಿಕ್ಕುಗಳಿಗೆ ದೃಷ್ಟಿಯನ್ನು ಹಾರಿಸಿ ಒಂದು ಮಾತನ್ನು ಹೇಳಿದ್ದಾರೆ. ಸಾಹಿತ್ಯ ಮಾಡಬೇಕಂತ ಕೆಲಸವನ್ನು ಇದೆ. ಸಾಹಿತ್ಯವು ಸಮಾಜದ ಬದ್ಧತೆ ಇದೆ. ಅವನು ಕೇವಲ ಕನಸು ಕಾಣುತ್ತಾ ವಿವರಿಸುವನಲ್ಲ. ತಾನು ಬದುಕಬೇಕು, ತನ್ನ ಸುತ್ತಣ ಬದುಕು ಜನರು ಬದುಕಬೇಕು. ಈ ಬದುಕು ಸುಸಂಸ್ಕೃತವಾಗಬೇಕು, ಸಮೃದ್ಧಿಯಾಗಬೇಕು, ಶಾಂತಿದಾಯಕವಾಗಿರಬೇಕು, ಆನಂದದಾಯಕವಾಗಬೇಕು. ಆದರೆ ಇವತ್ತು ನಾವು ಸುಖಕ್ಕಾಗಿ ಪರದಾಡ್ತಿದ್ದೇವೆ, ಶಾಂತಿಗಾಗಿ ಯಾರೂ ಹೋರಾಡ್ತಿಲ್ಲ. ಸಾಹಿತಿ ಶಾಂತಿಯ ದೂತನಾಗಬೇಕು, ಶಾಂತಿಯ ಪ್ರತಿಪಾದಕನಾಗಬೇಕು. ಇವತ್ತು ಆಗಬೇಕಾದ್ದು ವಿಶ್ವಶಾಂತಿ, ವಿಶ್ವ ನೆಮ್ಮದಿ. ಅದಕ್ಕೆ ಸಾಹಿತ್ಯ ಬೆಳಕೂಡಬೇಕು. ಆ ಬೆಳಕನ್ನು ಹೂಡಬೇಕಾದರೂ ಸಾಹಿತ್ಯ ಪ್ರಜಾತಾನೆ. ನಾನು ದೂರದಲ್ಲಿದ್ದರೂ ಕೇಳಿದ್ದೇನೆ, ಬೇರೆ ಬೇರೆ ರೀತಿಯಲ್ಲಿ ತುಳು ಮತ್ತು ಕನ್ನಡದ ಸಾಹಿತ್ಯ ಚಟುವಟಿಕೆಗಳು ನೀವು ನೆತ್ತುಕೊಂಡು ಮಾಡ್ತಿದ್ದೀರಿ. ಜೀವನೋಪಾಯಕ್ಕೆ ಒಂದು ವೃತ್ತಿ, ಜೀವನ ಆನಂದಕ್ಕೆ ಇನ್ನೊಂದು ಪ್ರವೃತ್ತಿ ಬೇಕು ಅಂತ ಹೇಳ್ತಾರೆ. ಜೀವನಕ್ಕೆ ಒಂದು ವೃತ್ತಿ ಬೇಕು, ಒಂದೊಂದು ಪ್ರವೃತ್ತಿ ಬೇಕು. ಯಾವ ಪ್ರವೃತ್ತಿ? ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ. ವಿದ್ಯಾವಂತರಾದರೂ ಕಾವ್ಯ ಶಾಸ್ತ್ರಗಳ ಮೂಲಕವಾಗಿ, ಸಾಹಿತ್ಯದ ಮೂಲಕವಾಗಿ, ಸಾಹಿತ್ಯದ ಸಲ್ಲಾಪದ ಮೂಲಕವಾಗಿ ದಿನಗಳೆಯುತ್ತಾರೆ. ಮೂರ್ಖರು ಜೀವಿತದಲ್ಲಿ, ಕಲಹದಲ್ಲಿ, ವ್ಯಸನದಲ್ಲಿ ಕಾಲವನ್ನು ಕಳೆಯುತ್ತಾರೆ. ನನ್ನ ಪ್ರೀತಿಯ ಬಂಧುಗಳೇ, ಯಾವ ಉದ್ದೇಶವನ್ನು ಇಟ್ಕೊಂಡು ತುಳು ಸಾಹಿತ್ಯ ಬಳಗ ಉಡುಪಿ ಎನ್ನುವ ಹೆಸರಿನಲ್ಲಿ ಈ ಸಂಸ್ಥೆಯನ್ನು ಕಟ್ಟಿದ್ದೀರೋ, ಆಗಾಗ ಒಟ್ಟಾಗಿ ಈ ಮೂಲಕವಾಗಿ ತಮ್ಮ ತಮ್ಮ ಚಿಂತನೆಯ ದಾರಿಯನ್ನು ಹರಿಸುತ್ತಿದ್ದೀರೋ, ಇದು ನಿಮ್ಮ ಕೃತಶಕ್ತಿಯ ದ್ಯೋತಕ ಅಂತ ನಾನು ಭಾವಿಸಿದ್ದೇನೆ. ಈ ಶಕ್ತಿ ಸಾಹಿತ್ಯದ ಶಕ್ತಿಯಾಗಲಿ, ಸಾಹಿತ್ಯ ನಮ್ಮ ಬದುಕಿಗೆ ಬೆಳಕನ್ನು ನೀಡಿ ಅಳಿದೊಡಂ ಉಳಿದೊಡಂ ಬಟ್ಟೆ ದೋರಿಪ ಕೃತಿ. ಬಟ್ಟೆ ಅಂದರೆ ದಾರಿ ತೋರುವ ಕೃತಿ. ನಮ್ಮ ಸಾಹಿತ್ಯ ರಚನೆ ಸಾವಿಲ್ಲದ ರಚನೆಯಾಗಬೇಕು. ಅದು ಸಾವಿರ ಸಾವಿರ ಜನರ ಬಾಳಿಗೆ ಸಾವಿರದ ಚಿಂತನೆಯನ್ನು ನೀಡಬೇಕು. ಹಾಗಾಗಲಿ ಆ ಕೆಲಸ ನಿಮ್ಮಿಂದ ಎಲ್ಲರಿಂದಲೂ ಆಗಲಿ ಅಂತ ಹಾರೈಸಿ, ಮತ್ತೊಮ್ಮೆ ಸೌದಿಯಲ್ಲಿ ನೆಲೆನಿಂತಿರುವ ನನ್ನ ಸಾಹಿತ್ಯ ಬಂಧುಗಳಿಗೆ ಶುಭವನ್ನು ಕೋರಿ, ನಿಮ್ಮ ಮುನ್ನಡೆ ಶಿವೇತರ ಪಥವಾ ಕ್ಷತ್ರಿಯಾಗಲಿ, ಶಿವೇತರ ಪಥವಾಗಲಿ, ಅಶುಭವನ್ನು ಓದಲಿ, ಮಂಗಳದ ಮುಂಗಾಣಿಕೆಯಾಗಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ.